ಕಳೆದ 2 ತಿಂಗಳ ಕಾಲ ಭಕ್ತರ ಪಾಲಿಗೆ ದೂರವಾಗಿದ್ದ ಪುತ್ತೂರು ಮಹಾಲಿಂಗೇಶ್ವರ ದೇವರ ದರ್ಶನ ಭಾಗ್ಯ ಜನತೆಗೆ ಮತ್ತೆ ಪ್ರಾಪ್ತವಾಗಿದೆ. ಅತ್ಯಂತ ಸುವ್ಯವಸ್ಥಿತವಾಗಿ ಸರ್ಕಾರಿ ಸೂಚನೆಗಳ ಆಧಾರದಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಭಕ್ತರು ಮಹಾಲಿಂಗೇಶ್ವರ ದೇವರ ದರ್ಶನವನ್ನು ಪಡೆದರು. ಕೊರೋನಾ ಹೆಮ್ಮಾರಿ ಭೀತಿಯಿಂದ ಧಾರ್ಮಿಕ ತಾಣಗಳನ್ನು ಬಂದ್ ಮಾಡಿದ ಬಳಿಕ ಮೊದಲ ಬಾರಿಗೆ ದೇವಸ್ಥಾನಗಳನ್ನು ತೆರೆಯಲು ಸರ್ಕಾರ ಅವಕಾಶವನ್ನು ಕೊಟ್ಟಿದೆ. ದೇವಾಲಯಗಳ ಬಂದ್ನಿಂದ ನಿರಾಶೆಯನ್ನು ಅನುಭವಿಸಿದ್ದ ಭಕ್ತರು ಇದೀಗ ದೇವರ ದರ್ಶನವನ್ನು ಪಡಿತಾ ಇದ್ದಾರೆ. ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಪ್ರಮುಖ ದೇವಾಲಯಗಳನ್ನು ಸೋಮವಾರದಿಂದ ತೆರೆಯಲು ಸರ್ಕಾರ ಆದೇಶ ಕೊಟ್ಟಿದೆ. ಆದರೆ ಈ ದೇವಾಲಯಗಳಲ್ಲಿ ದೇವರ ದರ್ಶನವನ್ನು ಹೊರತುಪಡಿಸಿ ಬೇರೆ ಯಾವುದೇ ಸೇವೆಗಳನ್ನು ಮಾಡಿಸೋದಕ್ಕೆ ಅವಕಾಶಗಳಿಲ್ಲ. ಇದರಿಂದ ಸ್ವಲ್ಪ ಮಟ್ಟಿನ ನಿರಾಶೆಯ ನಡುವೆಯೂ ಕನಿಷ್ಠ ದೇವರ ದರ್ಶನಕ್ಕೆ ಅವಕಾಶ ಲಭಿಸಿದೆ ಎಂಬ ಖುಷಿ ಭಕ್ತರಲ್ಲಿ ಕಂಡು ಬಂದಿದೆ. ದೇವಾಲಯಕ್ಕೆ 2 ತಿಂಗಳ ನಂತರ ಸಿಕ್ಕಿದ ಸ್ವಾತಂತ್ರ್ಯ ಭಕ್ತರಿಗೆ ಸಂತೋಷವನ್ನು ತಂದಿದೆ. ಜಗತ್ತಿಗೆ ಬಂದಂಥ ಕಂಟಕ ಕೊರೋನಾ ಮಹಾಮಾರಿ ದೂರ ಆಗಬೇಕು, ಅದರಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಎಲ್ಲ ಜನತೆಗೆ ಲೋಕ ಕಲ್ಯಾಣಕ್ಕೋಸ್ಕರ ನಾವು ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಮಹಾಲಿಂಗೇಶ್ವರ ದೇವರು ಮತ್ತು ಕದ್ರಿ ಮಂಜುನಾಥೇಶ್ವರ ದೇವರು ಕೊರೋನಾ ಅನ್ನುವಂಥ ಮಹಾಮಾರಿಯನ್ನು ಈ ಜಗತ್ತಿನಿಂದ ದೂರ ಮಾಡಬೇಕನ್ನುವಂಥ ಸಂಕಲ್ಪದೊಂದಿಗೆ ಪಾದಯಾತ್ರೆ ಹಮ್ಮಿಕೊಂಡಿದೆ. ಎಲ್ಲರಿಗೆ ಶುಭವಾಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ. ಕಳೆದ 2 ತಿಂಗಳಿನಿಂದ ದೇವರ ದರ್ಶನ ಭಾಗ್ಯ ಸಿಗದೆ ಮನಸ್ಸು ಹಾಳಾಗಿತ್ತು. ಇದೀಗ ದೇವರ ದರ್ಶನದ ಅವಕಾಶ ದೊರಕಿದೆ. ಪುತ್ತೂರಿನ ಬಹುತೇಕ ಜನತೆಯ ಉಸಿರಾಗಿರುವ ಮಹಾಲಿಂಗೇಶ್ವರನ ಹೆಸರು ಹೇಳಿಯೂ ಇಲ್ಲಿ ವ್ಯಾಪಾರ ನಡೆಯುತ್ತೆ. ಜಗತ್ತಿನಲ್ಲೇ ಕೊರೋನಾ ನಿರ್ಮೂಲನೆಯಾಗಲಿ ಎನ್ನುವಂತಹ ಹಾರೈಕೆಯನ್ನ ಪುತ್ತೂರು ಮಹಾಲಿಂಗೇಶ್ವರ ದೇವರ ದರ್ಶನದ ಸಂದರ್ಭದಲ್ಲಿ ಬೇಡಿಕೊಂಡಿದ್ದೇನೆ. ಕನಿಷ್ಠ ದೇವರ ದರ್ಶನ ಭಾಗ್ಯ ಸಿಕ್ಕಿದೆ ಅನ್ನೋದು ಅಮಿತಾನಂದವನ್ನು ಉಂಟು ಮಾಡಿದೆ ಅಂತ ಮಹಾಲಿಂಗೇಶ್ವರ ದೇವರ ಭಕ್ತ ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆಯವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಜನ ಪುತ್ತೂರಿನಲ್ಲಿ ವಿಶೇಷವಾಗಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರನ ದರ್ಶನ ಮಾಡದೆ ಯಾರೂ ವ್ಯಾಪಾರ ಮಾಡೋದಿಲ್ಲ. ಸೋಮವಾರಂತೂ ಅವನು ದೇವಸ್ಥಾನಕ್ಕೆ ಭೇಟಿ ಕೊಡದಿದೆ ನಮಗೆಲ್ಲ ನಿಜವಾಗಿ ಹುಚ್ಚರಾಗಿ ಆಗ್ತದೆ. ಅಂಥದ್ರಲ್ಲಿ ದೇವರ ಮುಖ ನೋಡದೆ 2-3 ತಿಂಗಳಾಗ್ತಾ ಬಂತು. ಈಗ ಇವತ್ತು ನಮಗೆ ಒಂದು ದೇವರ ನೋಡುವಂಥ ಒಂದು ಅವಕಾಶವನ್ನು ಸರ್ಕಾರ ಕಲ್ಪಿಸಿದೆ ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ಅನಿವಾರ್ಯ. ಈಗ ಈ ಬೆಳೆಯುತ್ತಿರುವಂಥ ಕೊರೋನಾ ಪರಿಸ್ಥಿತಿ ಮುಂದಕ್ಕೆ ಎಲ್ಲಿಗೆ ಮುಟ್ಟುವುದಂತೇಳಿ ಯಾರಿಗೂ ಗೊತ್ತಿಲ್ಲ.